ಕ್ಯಾನ್ಸರ್ ಜಾಗೃತಿ ವಾಕ್ಥಾನವು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಮ್ಯಾಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ವತಿಯಿಂದ ಬಲ್ಮಠ ಮೈದಾನದಿಂದ ಪಂಪೆಲ್ನಲ್ಲಿರುವ ಮ್ಯಾಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಕ್ಯಾಂಪಸ್ವರೆಗೆ ನಡೆಯಿತು. ಕ್ಯಾನ್ಸರ್ ಜಾಗೃತಿ ವಾಕಥಾನ್ಗೆ ಬಲ್ಮಠ ಮೈದಾನದಲ್ಲಿ ಎಂಐಒನ ಅಧ್ಯಕ್ಷ ಅನಂತಕೃಷ್ಣರವರು ಬಲೂನು ಹಾರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನ ಆಚರಿಸುತ್ತಿದ್ದು, ಇದರ ಅಂಗವಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಎಂಐಒ ಕ್ಯಾನ್ಸರ್ ಜಾಗೃತಿ ವಾಕಥಾನ್ ಅನ್ನು ಆಯೋಜಿಸಿದೆ ಎಂದರು. ಮಂಗಳೂರಿನ ಜನತೆಗೆ, ಅದರಲ್ಲಿಯೂ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಹೇಳಲಿಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಆನ್ ವರ್ಲ್ಡ್ ಕ್ಯಾನ್ಸರ್ ಡೇ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಕ್ಯಾನ್ಸರ್ ಎಂಬುದು ಗುಣಪಡಿಸುವಂಥ ಒಂದು ಕಾಯಿಲೆ ಅಂತೇಳಿ ನಮ್ಮ ಡಾಕ್ಟರ್ಗಳು ಹೇಳಿದ್ದಾರೆ. ಅದು ಎಲ್ಲರಿಗೂ ಗೊತ್ತಾಗಬೇಕು. ಅದರ ಬಗ್ಗೆ ಹೆಚ್ಚಿನ ಚಿಂತೆ ಅಗತ್ಯ ಇಲ್ಲ, ಆದರೆ ಚಿಂತನೆ ಅಗತ್ಯ ಉಂಟು. ಜನರು ಅದರ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನು ಪರಿಹರಿಸಲಿಕ್ಕೆ, ಬಾರದ ಹಾಗೆ ಮಾಡಲಿಕ್ಕೆ ದಾರಿ ಹುಡುಕಬೇಕು. ಅದರಲ್ಲಿ ನಮ್ಮ ಪ್ರಯತ್ನ ಮುಂದುವರಿಬೇಕು. ಎಂಐಒನ ನಿರ್ದೇಶಕ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮಾತನಾಡಿ, ಕ್ಯಾನ್ಸರ್ ರೋಗವನ್ನ ತಡೆಗಟ್ಟಬಹುದು. ಆರಂಭಿಕ ಹಂತದಲ್ಲಿ ಡಯಾಲಿಸಿಸ್ ಮಾಡಿದ್ರೆ 75ರಿಂದ 80% ಕಾಯಿಲೆಯನ್ನ ತಡೆಗಟ್ಟಬಹುದು ಎಂದರು. ಕ್ಯಾನ್ಸರ್ ಒಂದು 50% ಇಸ್ ಪ್ರಿವೆಂಟೇಬಲ್. ಒಂದನೇದು. ಎರಡನೇದು, ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ ಅನದರ್ 70 to 80% ಇಸ್ ಕ್ಯೂರೇಬಲ್. ಸೊ ಇದನ್ನು ಅವೇರ್ನೆಸ್ ತಂದುಬಿಟ್ಟು ಒಂದು ಟು ಪ್ರಿವೆಂಟ್ ಬೈ ಹ್ಯಾವಿಂಗ್ ಹೆಲ್ತಿ ಹ್ಯಾಬಿಟ್ಸ್ ಆ್ಯಂಡ್ ಪ್ರಿವೆಂಟಿಂಗ್ ಕ್ಯಾನ್ಸರ್ ಫ್ರಮ್ ಹ್ಯಾಪ್ನಿಂಗ್. ಎರಡನೇದು, ಬೈ ಅರ್ಲಿ ಡಯಾಗ್ನೋಸಿಸ್ ಅವ್ರು ಬೇಗ ಬಂದುಬಿಟ್ಟು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ದ ಚಾನ್ಸಸ್ ಆಫ್ ಕ್ಯೂರ್ ಈಸ್ ಮಚ್ ಹೈಯರ್. ಸೊ ಇದೆರಡೇ ಪ್ರೋಗ್ರಾಮ್ ಆಲ್ ಓವರ್ ದ ವರ್ಲ್ಡ್, ಎವ್ರಿ ಆಂಕಾಲಜಿಕಲ್ ಸೆಂಟರ್ಸ್ ಆ್ಯಂಡ್ ಅದರ್ ವಾಲಂಟರಿ ಆರ್ಗನೈಸೇಷನ್ಸ್ ಈ ಥರ ವಿ ಟ್ರೈ ಟು ಬ್ರಿಂಗ್ ಅವೇರ್ನೆಸ್ ಪ್ರೋಗ್ರಾಮ್. ಕ್ಯಾನ್ಸರ್ ಜಾಗೃತಿ ವಾಕಥಾನ್ನಲ್ಲಿ ನಗರದ ವಿವಿಧ ನರ್ಸಿಂಗ್ ಕಾಲೇಜುಗಳು, ಪದವಿ ಕಾಲೇಜಿನ ವಿದ್ಯಾರ್ಥಿಗಳು, ರೆಡ್ ಕ್ರಾಸ್, ಎನ್ಎಸ್ಎಸ್ ಘಟಕಗಳು ಪಾಲ್ಗೊಂಡಿದ್ವು. ಪಂಪೆಲ್ನ ಎಂಐಒ ಕ್ಯಾಂಪಸ್ನಲ್ಲಿ ಅಂತ್ಯಗೊಂಡ ವಾಕಥಾನ್ನ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ಕ್ಯಾನ್ಸರ್ ಜಾಗೃತಿಯ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭ ಪೋಸ್ಟರ್ ಮೇಕಿಂಗ್ ಸ್ಪರ್ಧೆಯಲ್ಲಿ ವಿಜೇತರಾದ ಕಾಲೇಜು ತಂಡಕ್ಕೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಐಒನ ನಿರ್ದೇಶಕರಾದ ಡಾಕ್ಟರ್ ಸನತ್ ಹೆಗ್ಡೆ, ಡಾಕ್ಟರ್ ಸುರೇಶ್ ರಾವ್, ಕೃಷ್ಣ ಪ್ರಸಾದ್, ಆಸ್ಪತ್ರೆಯ ಪ್ರಮುಖ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಾಲ್ ಮಡತಿಲ್, ಡಾಕ್ಟರ್ ಪ್ರತಿಮಾ ರಾವ್, ಜಯಪಾಲನ್, ಎಚ್ಆರ್ ಸುಜಾತ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.